ಮಂಗಳೂರಿನ ಆದರ್ಶನಗರ ಚಿಲಿಂಬಿಯ ಆದರ್ಶ್ ಫ್ರೆಂಡ್ಸ್ ಅಸೋಸಿಯೇಷನ್ನ 40ನೇ ಸಾಧನಾ ಸಂಭ್ರಮವನ್ನು ಚಿಲಿಂಬಿ ಹಿಲ್ಸ್ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲರ ಮನಸೂರೆಗೊಂಡಿತು. ಕಳೆದ 40 ವರ್ಷಗಳಿಂದ ಶಿಕ್ಷಣ, ಆರೋಗ್ಯ, ಸಂಘಟನೆ, ಅಭಿವೃದ್ಧಿ ಚಟುವಟಿಕೆಗಳ ಮೂಲಕ ಸಂಘಟನೆಯಾಗಿ ಬೆಳೆಯುತ್ತಿರುವ ಆದರ್ಶ ಫ್ರೆಂಡ್ಸ್ ಅಸೋಸಿಯೇಷನ್ಗೆ 40ರ ಸಂಭ್ರಮ. ಈ ಹಿನ್ನೆಲೆಯಲ್ಲಿ 40ರ ಸಾಧನಾ ಸಂಭ್ರಮವನ್ನು ಚಿಲಿಂಬಿ ಹಿಲ್ಸ್ ಮೈದಾನದಲ್ಲಿ ಸಭಾ ಕಾರ್ಯಕ್ರಮವನ್ನು ಆಯೋಜಿಸಿದ್ದು, ಇದರ ಉದ್ಘಾಟನೆಯನ್ನ ಶ್ರೀಕೃಷ್ಣ ಶಿಪ್ಪಿಂಗ್ ಕಾರ್ಪೊರೇಷನ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಅನಿಲ್ ಅವರು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಸಮಾಜಮುಖಿ ಕಾರ್ಯ ನಿರಂತರವಾಗಿ ನಡೆಯಲಿ, ಮುಂದಿನ ದಿನಗಳಲ್ಲಿ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವವನ್ನ ನೀಡಿ ಎಂದು ಅವರು ಹೇಳಿದ್ರು. ಈ ಆರೋಗ್ಯ, ಶಿಕ್ಷಣ ಪ್ರತಿಯೊಂದು ವಿಷಯಗಳ ನಿಕ್ಲು ಈ ಭಾಗದ ಜನಕ್ಲೆಲ್ಲ, ಈ ಭಾಗದ ಜನಕ್ಲೆ ಅತ್ತಂದಲ್ಲ ಪಿದೈದ ಜನಕ್ಲೆಲ್ಲ ಸಹಾಯ ಮಲ್ತೊಂದು ಬರ್ತದೆ. ಪ್ರತಿ ವರ್ಷ ಆಯ್ನಾತ್ ಜಾಸ್ತಿ ಸೇವೆಯನ್ನು ನಮ್ಮ ಸಮಾಜಕ್ಕೆ ಮಲ್ತೊಂದು ಅಂಚನೆ ಲಾಸ್ಟ್ ಪೋಯ್ಸತಿ ನಮ್ಮ ಮೂಲ ಬತ್ತಿನಂಚಿನ ಫಂಕ್ಷನ್ ಕನ್ನಡ ರಾಜ್ಯೋತ್ಸವ, ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ದಿಕ್ಕನ್ನು ಅವಲ ಮಸ್ತ್ ಪೆರ್ಮೆದ ವಿಷಯ ಅಂಚದು ಪ್ರತಿಯೊಂದು ವರ್ಷಲ ನಿಕ್ಲು ಪೋನಾಗ ನಿಕ್ಲು ಈ ಸಮಾಜಕ್ಕೆ ನಮ್ಮ ಈ ಏರಿಯಾಗೆ ನಮ್ಮ ಈ ಊರಿಗೂ ಆಯ್ನಾತ್ ಎಡ್ಡೆ ಬೇಲೆ ಮಲ್ತೊಂದು ಬರೋದಿಲ್ಲಾರು ಅಂಚನೆ ಸಂಘ ಸಂಸ್ಥೆಯಲ್ಲಿ ಮಸ್ತ್ ಕೊಡಿಲ್ಲ ಇಂತ ಎಂಗ್ಲ ಯಾನಿತ್ತು ಪಂಚಮಿಗೇಡು ಅಲ್ಪಲ್ಲ ಮಸ್ತ್ ಸಂಘ ಸಂಸ್ಥೆಯಲ್ಲೂ ಇಲ್ಲ. ಬಟ್ ಅವು ವರ್ಷಕ್ಕೆ ಒಂಜಿ ಫಂಕ್ಷನ್ ಮಲ್ಪನ ಆ ಸೀಮಿತ ಮಾತ್ರ ಒಪ್ಪುಂಡವು. ಆ ಒಂಜಿ ಸತ್ಯನಾರಾಯಣ ಪೂಜೆ ಅವಾರ್ಡ್ ಅಂಚನೆ ಅವಾರ್ಡ್ ಒಂಜಿ ವರ್ಷದ ಒಂಜಿ ಪ್ರೋಗ್ರಾಮ್ ಮಲ್ತದಕ್ಕಲು ಮಣಿಪಾಂದ ಕುಲ್ಲು ನಂಚಿಂದ ಸನ್ನಿವೇಶ ಏನಿ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಯುವ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷ ಮಿಥುನ್ ರೈ ಅವರು, 40 ವರ್ಷಗಳಿಂದ ಸಂಘಟನೆ ಬೆಳೆದುಕೊಂಡು ಬಂದಿರುವುದು ಒಳ್ಳೆಯ ವಿಚಾರವಾಗಿದೆ ಎಂದು ಹೇಳಿದ್ರು. ದಕ್ಷಿಣ ಕನ್ನಡ ಜಿಲ್ಲೆದ ಜನಕುಲು ಪಂಡಿಬೆಟ್ಟಿಗೆನೆ ಪಿದೆಯುರ್ದಕ್ಕುಲು ಪಾತ್ಯರೊಂದಿತ್ತೇರು. ದಕ್ಷಿಣ ಕನ್ನಡ ಜಿಲ್ಲೆದ ಜನಕುಲು ಸೌಹಾರ್ದತೆದ ಜನಕುಲು, ದಕ್ಷಿಣ ಕನ್ನಡ ಜಿಲ್ಲೆದ ಜನಕುಲು ಪ್ರೀತಿದ ಜನಕುಲು, ಒಗ್ಗಟ್ಟದ ಜನಕುಲು ಬುಡ್ದು ಪಾಡುಜೇರು ಪನ್ಪುನಂಚಿನ ಒಂಜಿ ಪಾತ್ಯರೆತ್ತನು. ಅಂಡ ದುರದೃಷ್ಟವಶ ಇನಿ ಬೇತೆ ಕಾರಣಲ್ಲಿ ಹಿಡ್ದು ನಮ್ಮ ಜಿಲ್ಲೆದ ಒಡಕಿಗೆ, ನಮ್ಮ ಜಿಲ್ಲೆದ ಸೌಹಾರ್ದತೆಗೆ, ನಮ್ಮ ಜಿಲ್ಲೆದ ಏಕತೆಗೆ ಧಕ್ಕೆ ಕನಪುನಂಚಿನ ಸಂದರ್ಭ ಬರೊಂದುಂಡು. ದಕ್ಷಿಣ ಕನ್ನಡ ಜಿಲ್ಲೆದ ಸೌಹಾರ್ದತೆ ಏತ್ ಪ್ರಸಿದ್ಧ ಬಂಡ ಶಂಕರಪುರದ ಕ್ರೈಸ್ತ ಸಮುದಾಯದ ಕುಲು ಮಲ್ಲಿಗೆದ ಕೃಷಿ ಮಲ್ತೊಂದಿತ್ತೇರ್ದಂಡ ಆ ಮಲ್ಲಿಗೆದ ಬೇರನ್ನು ಮುಸಲ್ಮಾನ್ ಸೋದರಿಯರು ಮಲ್ತೊಂದಿತ್ತೇರು. ಅವೇ ಮಲ್ಲಿಗೆಯನ್ನು ಮುಸಲ್ಮಾನ್ ಸೋದರಿಯರ್ದ ಹಿಂದೂ ನಕುಲು ದತ್ತೊಂದು ದೇವರಿಗೆ ಅರ್ಪಿಸ ಹೊಂದಿತ್ತೇರು. ಒಂಜಿ ಮಲ್ಲಿಗೆಡು ನಮ್ಮ ಊರ್ದ ಸೌಹಾರ್ದತೆ ಇತ್ತುಂಡು. ಇದೇ ವೇಳೆ ಸಹ್ಯಾದ್ರಿ ಸಂಚಯದ ದಿನೇಶ್ ಹೊಳ್ಳ ಹಾಗೂ ಪರಿಸರವಾದಿ ಜೀತ್ ಮಿಲನ್ ಅವರನ್ನ ಸನ್ಮಾನಿಸಲಾಯಿತು. ಈ ವೇಳೆ ಮಾತನಾಡಿದ ದಿನೇಶ್ ಹೊಳ್ಳ ಅವರು, ಎತ್ತಿನಹೊಳೆ ಹೋರಾಟಕ್ಕೆ ಕೈಜೋಡಿಸಿದ ಸಂಘಟನೆಯಾಗಿದೆ. ಕೆಲವೊಂದು ಸಂಘಟನೆಗಳು ಮೋಚು ಮಸ್ತಿಗಳಿಗೆ ಮಾತ್ರ ಸೀಮಿತವಾಗಿರುತ್ತೆ, ಆದರೆ ಅದಕ್ಕಿಂತಲೂ ಹೆಚ್ಚು ಮಟ್ಟದಲ್ಲೂ ಕೆಲಸ ಮಾಡಿದ್ದೀರಿ ಎಂದು ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಒಂದು ಸಂಘಟನೆ ಅಂದರೆ ಕೇವಲ ಇವತ್ತು ಏನಾಗಿದೆ ಅಂದರೆ ಒಂದು ವಾರ್ಷಿಕೋತ್ಸವ, ರಾತ್ರಿ ಒಂದು ಗುಂಡು ತುಂಡು ಪಾರ್ಟಿಗೆ ಮಾತ್ರ ಸೀಮಿತ ಆಗಿದೆ. ಆದರೆ ಒಂದು ಪರಿಸರ, ಈಗ ಆಗಲೇ ಕೆಲವು ಶಿಕ್ಷಣಕ್ಕೆ ಸಂಬಂಧಪಟ್ಟ, ಆರೋಗ್ಯಕ್ಕೆ ಸಂಬಂಧಪಟ್ಟ ಬೇರೆ ಬೇರೆಗಳನ್ನು ಗುರುತಿಸಿ ಅವರಿಗೊಂದು ಸಹಾಯ ಮಾಡೋದು ಅಂತ ಹೇಳಿದರೆ ಇದು ಶ್ರೇಷ್ಠ ಸಂಘಟನೆ ಅಂತ ಹೇಳ್ಬೋದು. ಅದರ ಜೊತೆಗೆ ಪರಿಸರದಲ್ಲಿ ಇವರು ಆಸಕ್ತಿ ವಹಿಸಲೇಬೇಕಾದ, ಯಾಕೆಂತ ಹೇಳಿದರೆ ಕಳೆದ ವರ್ಷ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ರಾಜ್ಯ ಸರ್ಕಾರ ಪ್ರಪ್ರಥಮ ಬಾರಿಗೆ ಬರಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಿತ್ತು. ಈ ವರ್ಷ ಜೂನ್ ತಿಂಗಳ ಆರಂಭದಲ್ಲಿ 3ನೇ ವಾರದಲ್ಲಿ ಕೇವಲ 3 ಗಂಟೆಗೆ ಮಂಗಳೂರು ಮುಳುಗಿತ್ತು. ನೋಡಿ, ಒಂದು ಕಡೆ ಅತಿವೃಷ್ಟಿ, ಒಂದು ಕಡೆ ಅನಾವೃಷ್ಟಿ. ಇದರ ಬಗ್ಗೆ ನಾವು ಚಿಂತನೆ ಮಾಡಬೇಕು. ಈ ವೇಳೆ ಮಾಜಿ ಅಧ್ಯಕ್ಷ ರಾಜೇಂದ್ರ ಚಿಲಿಂಬಿ ಅವರು ಪ್ರಾಸ್ತಾವಿಕ ಮಾತುಗಳನ್ನಾಡಿದ್ರು. ಪಣದಾದ ದೇಶ ಪ್ರೇಮ ಪಂಪಿನ ದಾದ ಪಂದು ನಮಕ್ಕೊಂದು ಅರಿವು ಮೂಡಿಸುವಂಚಿನ ಪ್ರಯತ್ನನೂ ನಮ್ಮ ಮಲ್ತದೆ. ಅಂಚನೆ ಕೇವಲ ಆದರ್ಶ ಫ್ರೆಂಡ್ಸ್ ಅಸೋಸಿಯೇಷನ್ ಒಂಜಿ ನಮ್ಮ ಈ ಒಂಜಿ ಪರಿಸರಕ್ಕೆ ಸೀಮಿತವಾದದ್ದು ಇಡೀ ನಮ್ಮ ಭಾರತ ದೇಶಕ್ಕೆ ಸೀಮಿತ ಆದುಂಡು ಪಂಪಿನೇನು ತೂಪದ ಕೊರಿಯರೆ ಕೊಡಗಡು ಮಲ್ಲ ಒಂಜಿ ಪ್ರಕೃತಿ ವಿಕೋಪನಾಗ ನಾವು ಮಾತೆರ್ಲ ಕಾಸನ್ನು ಒಟ್ಟು ಮಲ್ತದ್ದು ಆ ಪ್ರಕೃತಿ ವಿಕೋಪಗೂ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳ ಮೂಲಕ ನಮ್ಮ ಪಣವು ಸಂದಾಯ ಮಾಡ್ತದೆ. ಅಂಚನೆ ನೇತ್ರದಾನದ ಬಗ್ಗೆ ಅರಿವು ಮೂಡಿಸುವಂಚಿನ ಕಾರ್ಯಕ್ರಮ ಐಕ್ತ ಹಗ್ಗ ಜಗ್ಗಾಟ ಸ್ಪರ್ಧೆಡು ನಮ್ಮ ಭಾಗವಹಿಸಿದ. ಇನ್ನು ವಿವಿಧ ಕ್ರೀಡಾ ಚಟುವಟಿಕೆಯಲ್ಲಿ ವಿಜೇತರಾದವರಿಗೆ ಗಣ್ಯರು ಪ್ರಶಸ್ತಿ ನೀಡಿ ಗೌರವಿಸಿದ್ರು. ಮಾತ್ರವಲ್ಲದೆ ಶಿಕ್ಷಣ ಮತ್ತು ಆರೋಗ್ಯ ನಿಧಿಯನ್ನ ಗಣ್ಯರು ವಿತರಿಸಿದ್ರು.
ಕಾಲೇಜಿನ ಕನ್ನಡ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರ, ಪೂರ್ವ ಫ್ರೆಂಡ್ಸ್ ಕಲ್ಚರಲ್ ಅಸೋಸಿಯೇಷನ್ ಅಧ್ಯಕ್ಷರಾದ ವಿಠೋಬಾ ನೆಲಿಪಾಡಿ, ಹರ್ಬರ್ಟ್ ಡಿ ಸಿಲ್ವಾ, ಆದರ್ಶ ಫ್ರೆಂಡ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾದ ಮಿಥುನ್ ಗೌತಮ್, ಪ್ರಧಾನ ಕಾರ್ಯದರ್ಶಿ ಲವಿನ್ ಪೂಜಾರಿ, ಮಹಿಳಾ ಉಪಾಧ್ಯಕ್ಷರಾದ ಅಜಿತಾ ವಸಂತ್, ಕಾರ್ಪೊರೇಟರ್ ಪ್ರಕಾಶ್ ಸಾಲಿಯನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇದೇ ವೇಳೆ ಅಂಗನವಾಡಿ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಮಲ್ಲಿಗೆಗೂ ಘಮ ತಂದ ಭಾಷೆ ಕಾಣೆ ನಮ್ಮದು, ಕೋಗಿಲೆ ಕೂಡ ಕನ್ನಡದಲ್ಲೇ ಕೂಗೋ ನಾಡು ನನ್ನದು. ಇಲ್ಲಿ ಬೀಸೋ ಗಾಳಿಯಲ್ಲಿ ಪ್ರೀತಿಗಿಲ್ಲ ಕೊರತೆ. ಮಾತ್ರವಲ್ಲದೆ ಸಮಾಜ ರತ್ನ ಲೀಲಾಧರ್ ಶೆಟ್ಟಿ ಸಾರಥ್ಯದ ಕುಸಂತ ಬಿರ್ಸೆ, ಸಂದೀಪ್ ಶೆಟ್ಟಿ ಮಣಿಬೆಟ್ಟು ನಿರ್ದೇಶನದ ಕಾಪು ರಂಗತರಂಗ ಕಲಾವಿದರ ಮೋಕೆ ತುಳು ಹಾಸ್ಯಮಯ ನಾಟಕ ನಡೆಯಿತು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.